ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಲಕ್ಷ್ಮೀದೇವಿ ಬೆಟ್ಟ ಪುತ್ತೂರು ಇಲ್ಲಿ ಏಪ್ರಿಲ್ 23ರಂದು ನಡೆಯಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ವರ್ಷಾವಧಿ ಜಾತ್ರೋತ್ಸವವು ಕೋವಿಡ್ ನಿಯಮಕ್ಕೆ ಅನುಸಾರವಾಗಿ ಸರ್ಕಾರದ ಆದೇಶದ ಮೇರೆಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನಡೆಯಲಿದೆ. ಧಾರ್ಮಿಕ ವಿಧಿವಿಧಾನಗಳನ್ನು ಹೊರತುಪಡಿಸಿ ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರದ್ದುಪಡಿಸಲಾಗಿದೆ. ಅರ್ಚಕರು ಹಾಗೂ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಿಗೆ ಮಾತ್ರ ಅವಕಾಶವಿರುತ್ತದೆ. ಭಕ್ತಾದಿಗಳು ಸಹಕರಿಸಬೇಕಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪುತ್ತೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವರ್ಷಾವಧಿ ಉತ್ಸವವು ಪ್ರತಿ ವರ್ಷವೂ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ನಂತರ ಮೊದಲನೆಯ ಶುಕ್ರವಾರ ಶ್ರೀ ಕ್ಷೇತ್ರದ ವರ್ಷಾವಧಿ ಉತ್ಸವ ನಡೆಯುತ್ತಿತ್ತು. ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಕಾರಣಾಂತರದಿಂದ ಈ ಕೋವಿಡಿನಿಂದ ಕಳೆದ ಸಲವು ಸಾಂಕೇತಿಕವಾಗಿ ಕ್ಷೇತ್ರದಲ್ಲಿ ವರ್ಷಾವಧಿ ಉತ್ಸವವನ್ನು ನಡೆಸಿದ್ದೇವೆ. ಈ ಸಲ ಕೂಡ ಕೋವಿಡಿನ ಇದರಿಂದಾಗಿ ಸರಕಾರದ ನಿಯಮದಂತೆ ಸಾಂಕೇತಿಕವಾಗಿ ಭಾಳ ವಿರಳವಾಗಿ ಆಚರಿಸುವಂತೆ ನಾವು ನಿಶ್ಚಯಿಸಿದ್ದೇವೆ. ಅದೇ ರೀತಿ ಭಕ್ತಾದಿಗಳೆಲ್ಲ ಸಹಕರಿಸಬೇಕು. ಅಂದರೆ ಹೆಚ್ಚು ಜನಗಳೆಲ್ಲ ಸೇರದೆ ಭಕ್ತಾದಿಗಳೆಲ್ಲ ಸೇರಿಸದೆ ಕೇವಲ ಇಲ್ಲಿ ಆಡಳಿತದ ವರ್ಗದವರು ಮತ್ತು ಅರ್ಚಕರ ವೃಂದದವರನ್ನು ಕೂಡಿಸಿ ಸಾಂಕೇತಿಕವಾಗಿ ನೆರವೇರಿಸುವಂತೇಳಿ ನಿಶ್ಚಯಿಸಿದ್ದೇವೆ. ವಿಜೃಂಭಣೆಯಿಂದ ನೆರವೇರಿಸಬೇಕಂತೇಳಿ ನಾವು ನಿಶ್ಚಯಿಸಿದೆ. ಮತ್ತು ದೇವರ ಇಚ್ಛೆಯಂತೆ ನಡೀತದೆ ಎಲ್ಲ. ಆದಷ್ಟು ಬೇಗ ಈ ರೋಗವು ಈ ದೇಶದಿಂದ ತೊಲಗಿ ಈ ರಾಷ್ಟ್ರದಿಂದಲೇ ವಿಶ್ವದಿಂದಲೇ ತೊಲಗಿ ಎಲ್ಲರಿಗೂ ನೆಮ್ಮದಿಯನ್ನು ನೀಡಲೆಂದು ಆ ದೇವಿ ಹತ್ರ ಪ್ರಾರ್ಥಿಸಿ